ಮಂಗಳೂರು ಹೊರವಲಯದ ಕೂಳೂರು ನಾಗಬನ ಹಾನಿ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಕಾವೂರು ಪ್ರಕರಣದ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು। ಕೂಳೂರು ಕಾವೂರು ಹೆದ್ದಾರಿಯಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಸೇರಿದಂತೆ ಜಿಲ್ಲೆಯ ಅನೇಕ ಕಡೆ ನಿರಂತರವಾಗಿ ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ ದಾಳಿಗಳಾಗ್ತಾ ಇವೆ। ಘಟನೆ ನಡೆದು ಇಷ್ಟು ದಿನಗಳಾದರೂ ಕೂಡ ಪೊಲೀಸರು ನೈಜ ಆರೋಪಿಯನ್ನು ಬಂಧಿಸಲು ವಿಫಲರಾಗಿದ್ದಾರೆ। ಇದೀಗ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥನನ್ನ ವಶಕ್ಕೆ ಪಡೆದು ಅವನನ್ನೇ ನೈಜ ಆರೋಪಿಯನ್ನಾಗಿ ಬಿಂಬಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ। ಪೊಲೀಸ್ ಇಲಾಖೆಯಲ್ಲಿ ಈಗ ವೈದ್ಯಕೀಯ ಕಾನೂನಿನ ಅರಿವು ಇರುವ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ರೂ ಕೂಡ ಯಾವುದೋ ಮಾನಸಿಕ ಅಸ್ವಸ್ಥನನ್ನ ಪೊಲೀಸ್ ಇಲಾಖೆ ಆರೋಪಿಯನ್ನಾಗಿ ತೋರಿಸಿ ಜನರ ಹಾದಿ ತಪ್ಪಿಸಿ ಹಿಂದೂಗಳ ಭಾವನೆಗಳಿಗೆ ಘಾಸಿ ಉಂಟು ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ। ಇದರ ಬಗ್ಗೆ ಹಿಂದೂಗಳೆಲ್ಲರೂ ಕೂಡ ಒಟ್ಟಾಗಿ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಎಂದು ಹೇಳಿದರು। ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಎಲ್ಲ ಜನಪ್ರಿಯ ಅದೇ ರೀತಿ ಕುಂಜತ್ ಬೈಲ್ ವಾರ್ಡಿನ ಅನ್ಯಾಯ ಯಾವೊಂದುಂಟು ಅಥವಾ ಐತಮಿತ್ ಧರ್ಮದ ಹೇರಿಕೆ ಯಾವೊಂದುಂಟು ಪನ್ನಗ ನಮ್ಮ ಜಾಗೃತಿ ಆಪನ ಅವಶ್ಯಕತೆ ಉಂಡು ಪುನಃ ತೋಜುಂಡು ನಮಕ್ ಒಂದು ಒಂಜಿ ಭಾಗಡ್ ಮಾತ್ರ ಅಪುನ ಅಲ್ಪ ಅಲ್ಪ ಒಂದು ಪಣಂಬುರದಾಲ ದೂರತ್ ಕೂಳೂರಿಗೂ ಕೈತಾಲ್ ಕರ್ಕೇರ ಮೂಲ ಸ್ಥಾನಡ್ ಈ ಘಟನೆ ಅಂಡ್ ಕೂಡ ಕೈತಾಲ್ಡು ಕೋಟಿಯನ್ ಮೂಲ ಸ್ಥಾನಡ್ಲ ಈ ಘಟನೆ ಅಂಡ್ ಅವಾಗ ಈ ಎರಡು ಘಟನೆ ಎಲ್ಲ ನಮನ ಊರುಡೆ ಅಂಡತ್ತ ನಮನ ಆಸ್ಪಾಸ್ ಕೈತಾಳ್ಡೆ ಅಂಡ ತದಾದ ಕಾರಣ ನಮ್ಮ ಮಾತ ಹಿಂದೂಲು ಸೇರ್ದು ಉನ್ನೇನು ವರ ಯೋಚನೆ ಮನ್ಪುನ ಅವಶ್ಯಕತೆ ಉಂಟು ಡೈರ್ದಾವರ ಆಪುನ್ ದೇಗೋಸ್ಕರ ಆಪುನ್ ನಮನೆ ಹಿರಿಯಾಕಲ್ ನಾಗಸ್ಥಾನಂದೀತಿನಿ ಓಲು ಒಂದು ಕೇಂದ್ರ ಬನತ್ ಅವು ಮರ ಮಟ್ಟದ ಪೊಟಾರೆ ಅವಳು ಜನಮಾನಿ ಪೋಪುನ ಬಹಳ ಅಸಾಧ್ಯ ವರ್ಷ ವರನ ಅಥವಾ ವಿಶೇಷ ಕಾಲಘಟ್ಟದ ನಮನ ಕುಟುಂಬದ ಮೂಲ ಪುರೋಹಿತರಲ್ಲಿ ಪುಡಾದ ಅರಡ ವಿಷಯನ ಪಿಂದದು ದಿನನ ಅರಡ ನಿಶ್ಚಯ ಮಂತದು ಕುಟುಂಬದ ಮಾತ ಸೇರಿದ ಅವಳು ಹೋದು ಆರಾಧನೆ ಮಲ್ಪನ ಒಂದು ಪ್ರಕ್ರಿಯೆ ಉಂಟು ಅಡಿಗೆ ದಾಳಿ ಹಾಕೊಂಡು ಬೋಲು ನಾಗ ಬನ ತುಲೆ ನರಮಾನಿ ಪೋಯರ ಬಂಗತ್ತಿನ ಪ್ರದೇಶವು ನಮನ ಹಿರಿಯ ಹಾಕಲು ಕುಟುಂಬದ ಮಾತ ಬರಡು ಪನ್ಪುನ ಕಾರಣಗ ಅವೇನು ವ್ಯವಸ್ಥೆ ಮಲ್ತದೆ ಅಡಿಗೆ ಪೋವೆರ ತಾದಿ ಮಲ್ತದೆ ಆ ಬನಕ್ಲೇನು ಸ್ವಚ್ಛ ಮಲ್ತದೆ ಕುಟುಂಬದಕ್ಕಲು ಆರಾಧನೆ ಮಲ್ಪಡುವ ಕಾರಣಗ ಆ ಪ್ರದೇಶನ ಶುಚಿತ್ವಕ್ಕೆ ಒಳಪಡಿಸಾದ ಬೋಡ ಅಪ್ಪನ ಮರಮಟ್ಟಲೆ ನಡೆದು ಆ ಸಾನ್ನಿಧ್ಯ ಆ ದೇವರು ಹೊರಲುಡಿ ಪೋಡುವಂಪನ ಕಾರಣ ಚೈತನ್ಯ ಶಕ್ತಿಯಾದ ನಮ್ಮ ಪ್ರಾರ್ಥನೆ ಮಲ್ತೇನೆ ಈಡೇರಿ ಸಾವಡು ಪನ್ಪುನ ಕಾರಣಗ ಅವಳು ಶುದ್ಧತೆಯನ್ನು ದೀಪಿಯ ಇತ್ತೇ ಏರಾವರಿ ಮರ್ಲಾನೆ ಅರೆಸ್ಟ್ ಮಂದಿಯರಿಗೆ ಬಹಳ ಆಶ್ಚರ್ಯ ಆಪುನ್ ಮರ್ಲಾ ನೌಲ ఆయన కొనదు నిమాంసకు వాడిన బుడుదు ఆయన అరెస్ట్ మంతిది స్టేషన్ అడిగిపున అతి జైలుకు వాడిన మరలాను ఏ తాగి బీదిన పోపున మరలే ಇಂಚಿನ 1000 ಜನ ಮರಲೇ ರುಪ್ಪು ಏರಿ ಏ ಮಾತೆರೆಲ್ಲ ಅರೆಸ್ಟ್ ಮಂತಂದ ಒಂಚೂರು ಯೋಚನೆ ಮಲ್ಪಡತ ನಮ್ಮ ಕಾನೂನು ತೆರೆದಿನಕಲು ನಮ್ಮ ಗೌರವಾನ್ವಿತ ಆರಕ್ಷಕ ಇಲಾಖೆ ಇಲ್ಲಿ ಡಾಕ್ಟರ್ ಕಲ್ತದ ನಕಲು ಬೈದೇರು ಇನ್ಸ್ಪೆಕ್ಟರ್ ನಕಲು ಡಾಕ್ಟರ್ ಕಲ್ದೇ ನಕಲು ಸೈನ್ಸ್ ಕಲ್ತಿದ್ ಬೈದೇರು ಕೇವಲ ಕಾನೂನು ಮಾತ್ರ ಕಲ್ತಿದ್ದು ಬೈದಿನತ್ತೆ ಅಂಚಿನ ಒಂದು ಇಲಾಖೆ ಒರಿ ಮರಲೆ ತಿಕ್ಕಿಯೇ ಆಯುನೇನು ಮಲ್ತದನಿಗೆ ಅಂತ ಪಣದ ತನಿಖೆ ಮಲ್ತದ ಆಯನ್ನೆತ್ತು ಫಿಕ್ಸ್ ಮನ್ಪುಯರ್ ಪಂಡ ಒಂದು ಯೋಚನೆ ಮಲ್ಪೊಡ ವಿಷಯ ಹಿಂದೂ ಸಮಾಜ